ಓಂ ನಮಃ ಶಿವಾಯ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶಿವ ಎಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನೀವು ಆದಷ್ಟು ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕಮೆಂಟ್ ಶೇರ್ ಮಾಡಬೇಕು, ತುಂಬಾ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇವತ್ತು ನೋಡೋಣ ಕುಂಭರಾಶಿಯವರ ಗುಣ, ನಡತೆ, ಸ್ವಭಾವ. ಈ ರಾಶಿಯವರು ದೈಹಿಕ ಶ್ರಮಕ್ಕಿಂತ ಭೌತಿಕ ಶ್ರಮದ ಮೇಲೆ ನಂಬಿಕೆ ಇಡುವಂಥವರು. ಇವರು ಸಮಾಜದಲ್ಲಿ ಗೌರವ, ಕೀರ್ತಿಗಳನ್ನು ಗಳಿಸುವವರಾಗಿರುತ್ತಾರೆ. ನಿಷ್ಕಳಂಕ ನಿಶ್ಚಲ ಮನಸ್ಸುಳ್ಳವರು, ನಿಧಾನಿಗಳು, ಶಾಂತಚಿತ್ತರು, ಇತರರಿಗೆ ಯಾವುದೇ ತೊಂದರೆ ಕೊಡದ ಗುಣವುಳ್ಳವರು. ಇವರು ವೇದಾಂತದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ವಿಶ್ವಾಸ ಹೊಂದಿರುವಂಥವರು. ಕಲೆಯಲ್ಲಿ ಉತ್ತಮ ಅಭಿರುಚಿ ಉಳ್ಳವರು, ಎಲ್ಲರನ್ನ ಪ್ರೀತಿಸುವ ಮನಸ್ಸುಳ್ಳವರು, ವಿಚಾರವಾದಿಗಳಿಗೆ ಹೊಸ ಹೊಸ ಊಹಾಜ್ಞಾನ ಪಡೆಯುವಂಥವರು, ಎಂಥ ಜಟಿಲ ಸಮಸ್ಯೆಯನ್ನು ತಮ್ಮ ಬುದ್ಧಿವಂತಿಕೆಯಿಂದ ಬಿಡಿಸುವವರು, ಸತ್ಯ, ನ್ಯಾಯ, ಧರ್ಮಗಳ ವಿಚಾರದಲ್ಲಿ ತಮ್ಮ ಪೂರ್ಣ ಪರಿಶ್ರಮ ತೋರಿಸುವಂಥವರು, ತಮಗೆ ಮಾಡಿದ ಉಪಕಾರವನ್ನು ಸದಾ ನೆನಪಿಡುವವರು. ಇವರು ಕ್ರಿಯಾತ್ಮಕ ಊಹೆಗಳನ್ನು ಉಳ್ಳವರಾಗಿರುತ್ತಾರೆ. ಇವರು ಹೃದಯವಂತರು, ಧಾರ್ಮಿಕ ಗುಣವಂತರು, ವಿದ್ಯಾವಂತರು, ಬುದ್ಧಿವಂತರು ಆಗಿರುವಂಥವರು. ಆದರೆ ವಿವಾಹ ಜೀವನದಲ್ಲಿ ಏನಾದರೂ ನೋವನ್ನು ಕಾಣುವವರಾಗಿರುತ್ತಾರೆ. ಏನೇ ಮಾಡಬೇಕಾದರೂ ಮೊದಲು ಅದರ ಒಳಿತು ಕೆಡುಕುಗಳನ್ನು ಆಲೋಚಿಸಿ ಪರಾಮರ್ಶಿಸಿ ಅನಂತರ ಒಪ್ಪಿಕೊಳ್ಳುವಂಥವರು. ಇವರು ಸಾರ್ವಜನಿಕರಲ್ಲಿ ಸುಲಭವಾಗಿ ಬೆರೆಯುವವರು ಮತ್ತು ಇವರಿಗೆ ಅಭಿಮಾನಿಗಳು ಅಪಾರ. ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿನ ಹೊಂದಿರುವಂಥವರು, ಹೆಚ್ಚು ಖರ್ಚು ಮಾಡುವುದರಲ್ಲಿ ಯೋಚಿಸುವಂಥವರು. ಹಾಗೆಯೇ ಇದು 11ನೇ ರಾಶಿ ಚಕ್ರದ ಕುಂಭರಾಶಿ ವಿಚಿತ್ರ ಸ್ವಭಾವಗಳನ್ನು ಹೊಂದಿರುವಂತಹದ್ದು. ಸ್ವಲ್ಪ ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಅಂತ ಚಿಂತಿಸುವ ಒಂದು ರಾಶಿ. ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿ ಇರುವ ಸ್ವತಂತ್ರವಿಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಹಾಗೆಯೇ ಇವರ ವೈವಾಹಿಕ ಪ್ರೀತಿ ಮತ್ತು ಕುಟುಂಬ ನೋಡೋದಾದರೆ ಈ ರಾಶಿಯವರು ತಮ್ಮ ಸಂಗಾತಿಗೆ ಸ್ವಾತಂತ್ರ್ಯವನ್ನು ನೀಡ್ತಾರೆ. ಅವರನ್ನು ಸಮಾನರು ಮತ್ತು ಶಕ್ತಿಯುತವಾಗಿ ನೋಡುವಂಥವರು. ಅವರು ಬಯಸುವ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಪಡೆಯಬಹುದಾದರೂ ಅವರು ಆಳವಾಗಿ ಪ್ರೀತಿಸುವವರೊಂದಿಗೆ ದಿನನಿತ್ಯದ ಸಂವಹನದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಾರೆ. ಆದರೆ ಪ್ರೀತಿಯ ವಿಚಾರಕ್ಕೆ ಬಂದರೆ ಇವರು ಒಮ್ಮೆ ಇಷ್ಟಪಟ್ಟರೆ ಅವರನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಇಷ್ಟ ಆಗದೇ ಇದ್ದರೆ ಎಂದಿಗೂ ಅವರು ನಿಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ. ಅತಿ ವಿಶಿಷ್ಟ ಗುಣಗಳನ್ನು ಹೊಂದಿರುವ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸ್ನೇಹಿತರೊಡನೆ ನಿಕಟತೆಯನ್ನು ಬೆಳೆಸಲು ಸಮಯ ಬೇಕಾಗುತ್ತದೆ ಮತ್ತು ಇತರರ ಸುತ್ತ ಭಾವನಾತ್ಮಕ ಮತ್ತು ದುರ್ಬಲರಾಗುವುದನ್ನು ತಪ್ಪಿಸಲು ಇವರು ಅರಿವಿಲ್ಲದೆ ಬಹಳಷ್ಟು ಮಾಡ್ತಾರೆ. ಇವರು ಸ್ವಯಂ ತ್ಯಾಗ ಮಾಡಲು ಸಿದ್ಧರಿರುವಂಥವರು. ಇವರು ತುಂಬ ಬಲವಾದ ಮತ್ತು ಬುದ್ಧಿಶಕ್ತಿಯೊಂದಿಗೆ ಸೃಜನಶೀಲ ಇರುವಂಥ ಸ್ನೇಹಿತರನ್ನು ಮಾತ್ರ ಇಷ್ಟಪಡುವಂಥವರು. ಹಾಗೆಯೇ ಕುಟುಂಬದ ಬಗ್ಗೆ ನೋಡೋದಾದರೆ ಈ ರಾಶಿಯ ವ್ಯಕ್ತಿಗಳು ಇರ್ತಾರೆ ತಮ್ಮ ಕುಟುಂಬದೊಂದಿಗೆ ಕೆಲವು ನಿರೀಕ್ಷೆಗಳನ್ನು ಹೊಂದಿರ್ತಾರೆ. ಕುಟುಂಬವನ್ನು ತುಂಬ ಪ್ರೀತಿಸ್ತಾರೆ. ಅಪ್ಪ ಅಮ್ಮನನ್ನು ತುಂಬ ಪ್ರೀತಿಸುವಂಥ ಒಂದು ರಾಶಿ. ಹಾಗೆಯೇ ಇವರು ಅವರಿಗೆ ಸಹಾಯ ಮಾಡಲಿಕ್ಕೆ ತಮ್ಮ ಕುಟುಂಬಕ್ಕೆ ತುಂಬಾ ಸಹಾಯ ಮಾಡಲಿಕ್ಕೆ ಇಚ್ಛಿಸುವಂಥವರು ಮತ್ತು ಕೆಲವು ಸಂಬಂಧಿಕರೊಂದಿಗೆ ಮಾತ್ರ ಎಷ್ಟು ಬೇಕು ಅಷ್ಟೇ ಪ್ರೀತಿಯಿಂದ ಇರಲಿಕ್ಕೆ ಮಾತ್ರ ಇಷ್ಟಪಡ್ತಾರೆ ಯಾರು ಕುಂಭರಾಶಿಯವರು. ಹಾಗೆಯೇ ವೃತ್ತಿಜೀವನ ಮತ್ತು ಹಣ ನೋಡೋದಾದರೆ ಇವರ ಉನ್ನತ ಬುದ್ಧಿಶಕ್ತಿ ಮತ್ತು ತಮ್ಮ ಪ್ರತಿಭೆಯನ್ನು ಹಂಚಿಕೊಳ್ಳುವ ಹೆಚ್ಚೆಯೊಂದಿಗೆ ಇವರು ಜೀವನದಲ್ಲಿ ಅನೇಕ ಜನರಿಗೆ ಸ್ಫೂರ್ತಿ ನೀಡುತ್ತಾರೆ. ಇವರ ಹಣಕಾಸನ್ನು ವಿವಿಧ ರೀತಿಯಲ್ಲಿ ಖರ್ಚು ಮಾಡಬಹುದು. ಇವರು ಹಣವನ್ನು ವಿವಿಧ ರೀತಿಯಲ್ಲಿ ಖರ್ಚು ಮಾಡಬಹುದು. ಆದರೆ ಅದನ್ನು ಸಹ ಹಿಡಿದಿಟ್ಟುಕೊಳ್ಳುವವರಾಗಿದ್ದಾರೆ. ಖರ್ಚು ಮಾಡುವುದರೊಟ್ಟಿಗೆ ಹೇಗೆ ಅದನ್ನು ಸ್ವಲ್ಪ ಹಿಡಿತದಲ್ಲೂ ಇಟ್ಟುಕೊಳ್ಳುವಂಥ ಅಭ್ಯಾಸ ಹೊಂದಿರುವವರಾಗಿರುತ್ತಾರೆ. ಇವರು ತಮ್ಮ ಭಾವನೆಗಳಿಗೆ ಹೆಚ್ಚು ಹೊಂದಿಕೊಳ್ಳುತ್ತಾರೆ ಮತ್ತು ಅದನ್ನು ತೋರಿಸಲು ಹೆದರುವುದಿಲ್ಲ ಯಾವತ್ತೂ. ಇವರು ಯಾವುದೇ ಒಂದು ಯಾವ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಅದರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ನೋಡೋದಾದರೆ ಇವರು ಪೈಲಟ್ ಆಗ್ಬೋದು, ಗ್ರಾಹಕರಾಗ್ಬೋದು, ಅಥವಾ ಗಣಿತ ತಜ್ಞರು ಆಗ್ಬೋದು, ವಿಜ್ಞಾನಿಗಳಾಗ್ಬೋದು. ಇಂಥ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಇದರಲ್ಲಿ ತುಂಬಾ ಒಳ್ಳೆ ಸಕ್ಸಸ್ ಕಾಣ್ತಾರೆ ಮತ್ತು ಜೀವನದಲ್ಲಿ ತುಂಬಾ ಕೀರ್ತಿ, ಹಣ ಸಂಪಾದಿಸುವಂಥ ಒಂದು ಸಂಪಾದಿಸ್ತಾರೆ ಇವರು ಯಾರು ಕುಂಭರಾಶಿಯವರು. ಈ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಉದ್ಯೋಗವನ್ನು ಆರಿಸ್ಕೊಂಡ್ರೆ ಇಂಥದ್ರಲ್ಲಿ ತಮ್ಮ ಒಂದು ಸಕ್ಸಸ್ಸನ್ನು ಕಾಣ್ಬೋದು ತುಂಬಾ ಅಂತ ಹೇಳ್ತಾ ಇವರ ಲಾಂಛನ ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ. ನಕ್ಷತ್ರ ಬಗ್ಗೆ ಮೊದಲು ಮಾತಾಡೋಣ. ಧನಿಷ್ಠ ನಕ್ಷತ್ರ ಬರುತ್ತೆ, ಶತಭಿಷ ಬರುತ್ತೆ, ಪೂರ್ವಭಾದ್ರ ಬರುತ್ತೆ. ಧನಿಷ್ಠ ನಕ್ಷತ್ರದ 3-4 ಪಾದಗಳು ಮಾತ್ರ ಬರುತ್ತೆ. 3-4 ಪಾದಗಳು ಬರುತ್ತೆ. ಶತಭಿಷದ 1, 2, 3, 4 ಪಾದಗಳು ಬರುತ್ತೆ ಮತ್ತು ಪೂರ್ವಭಾದ್ರದ 1, 2, 3 ಪಾದಗಳು ಬರುತ್ತೆ. ಹಾಗೆಯೇ ಲಾಂಛನ ನೋಡೋದಾದರೆ ಬಿಂದಿಗೆ ಹೊತ್ತ ಸ್ತ್ರೀ. ಬಿಂದಿಗೆ ಗೊತ್ತಿರ್ತಲ್ವ, ನೀವು ನೋಡಿರ್ಬೋದು, ನೀರು ತುಂಬಿರುವಂಥ ಬಿಂದಿಗೆ ಹೊತ್ತ ಸ್ತ್ರೀ. ಹಾಗೆಯೇ ರಾಶಿಯಾಧಿಪತಿ ಶನಿಯಾಗಿರ್ತಾರೆ. ತತ್ವ ವಾಯು ಆಗಿರುತ್ತೆ. ರಾಶಿ ತತ್ವ ಸ್ಥಿರವಾಗಿರುತ್ತೆ. ದಿಕ್ಕು ಪಶ್ಚಿಮವಾಗಿರುತ್ತೆ. ಲಿಂಗ ಪುರುಷ. ಹಾಗೆಯೇ ವರ್ಣ ಶೂದ್ರ. ಸ್ವಭಾವ ಸ್ವಲ್ಪ ಒರಟಾಗಿರುತ್ತೆ. ಕಾಲಪುರುಷನ ಅಂಗ ಕಾಲುಗಳು ಆಗಿರುತ್ತೆ. ರಾಶಿ ರತ್ನ ನೋಡೋದಾದರೆ ಇವರಿಗೂ ನೀಲಿ.
ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟ ದಿನ ಶುಕ್ರವಾರ ಮತ್ತು ಶನಿವಾರ. ಅದೃಷ್ಟ ದೇವತೆ ಇವರಿಗೂ ಶನಿ ಮಹಾತ್ಮ ಆಗಿರ್ತಾರೆ. ಅದೃಷ್ಟ ಸಂಖ್ಯೆ 3, 6, 4, 8 ಆಗಿರುತ್ತೆ. ಅದೃಷ್ಟ ದಿನಾಂಕ 8, 17, 26 ಆಗುತ್ತೆ. ಮತ್ತು ಮಿತ್ರರಾಶಿ ನೋಡೋದಾದರೆ ಈ 3 ರಾಶಿಗಳು ಮಿತ್ರರಾಶಿಗಳಾಗಿರುತ್ತೆ. ಯಾವುದೆಲ್ಲ? ವೃಷಭ, ಮಕರ, ಮೀನ. ಹಾಗೆಯೇ ಶತ್ರುರಾಶಿ ನೋಡೋದಾದರೆ ಮೇಷ, ಕಟಕ, ಸಿಂಹ. ಇದು 3 ಶತ್ರುರಾಶಿಗಳು ಕುಂಭರಾಶಿಯವರಿಗೆ. ಹಾಗೆ ವಿಶೇಷ ಗುಣ ಸತ್ಯ ಅನ್ವೇಷಕರಾಗಿರ್ತಾರೆ. ತುಂಬ ನಂಬಿಕಸ್ಥರಾಗಿರ್ತಾರೆ ಯಾರು? ಕುಂಭರಾಶಿಯವರು. ಹಾಗೆಯೇ ಪ್ಲಸ್ ಗುಣ ನೋಡೋದಾದರೆ ಒಂದು ಒಳ್ಳೆಯ ಗುಣ ನೋಡೋದಾದರೆ ಇವ್ರದ್ದು ಸೂಕ್ಷ್ಮ ಮನಸ್ಸುಳ್ಳವರು, ವೆರಿ ಸೆನ್ಸಿಟಿವ್ ಮೈಂಡೆಡ್ ಪೀಪಲ್ ಅಂತ ಹೇಳ್ಬೋದು. ಮತ್ತು ಸಂಶೋಧನೆಯನ್ನು ಪ್ರತಿಯೊಂದು ಸಂಶೋಧಕ ಮನೋಭಾವನೆ ಉಳ್ಳವರು. ಮತ್ತು ಸ್ವಲ್ಪ ಮೈನಸ್ ಗುಣ ಅಂದರೆ ನೆಗೆಟಿವ್ ಏನಾದರೂ ಇದ್ದರೆ ಅದು ಏನು, ಚಂಚಲವಾಗಿರ್ತಾರೆ, ಚಂಚಲ ಮನಸ್ಸುಳ್ಳವರು. ಮತ್ತು ಬೇಗ ನಿರ್ಣಯ ತಗೊಳ್ತಾರೆ, ಯಾವುದು ಯೋಚನೆ ಮಾಡದೆ ನಿರ್ಣಯ ತಗೊಳ್ಳುವಂಥವ್ರು. ಇದು ಕುಂಭರಾಶಿಯವರ ಬಗ್ಗೆ. ಮುಂದಿನ ರಾಶಿ ಮೀನರಾಶಿ ಬಗ್ಗೆ ಮಾತನಾಡೋಣ. ಅಲ್ಲಿವರೆಗೆ ನಮಸ್ಕಾರ.